ವೇದಿಕೆಗೆ ನಮ್ಮ ಬಿನ್ನೆರೆನ ಎದುಕೊಂಡಂಚಿನ ಪೊರ್ತು ಬಹುಶಃ ಒಂದು 22 ನಿಮಿಷಗಳ ಹಿಂದೆ ಈ ಹುಲಿ ವೇದಿಕೆಗೆ ಬರುವುದಕ್ಕಿಂತ ಮುಂಚೆ ಇಲ್ಲಿದ್ದಂತಹ ಒಂದು ವಾತಾವರಣ ಅದನ್ನು ಸೃಷ್ಟಿಯಾದದ್ದು ನೀವು ಬರ್ತಿರುವಂತ ಕಾರಣಕ್ಕೆ. ಹಾಗಾಗಿ ಮತ್ತೆ ಮತ್ತೆ ವೇದಿಕೆಯಲ್ಲಿ ತಾವು ಮಾಡಿದಂತ ಸಾಧನೆಯನ್ನು ನಾವು ಎಲ್ಲೂ ಹೇಳಬೇಕು ಅಂತ ಇಲ್ಲ. ಆ ಸಾಧನೆ ನೀವು ಬಂದ ತಕ್ಷಣ ಅದು ಎಲ್ಲ ಕಡೆಯೂ ಎಲ್ರಿಗೂ ಗೊತ್ತಾಗುವಂಥದ್ದು. ನಮಗೆಲ್ರಿಗೂ ಒಂದೇ ಒಂದು ವಿಚಾರ, ರಿಷಭಣ್ಣ ನೀವು ನಮ್ಮ ಹೆಮ್ಮೆ. ನಮ್ಮ ಹೆಮ್ಮೆಯನ್ನ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ಮಣ್ಣಿನ ಸಂಸ್ಕೃತಿಯನ್ನ, ಸಂಪ್ರದಾಯವನ್ನ, ಆಚಾರ ವಿಚಾರವನ್ನ ನಾವು ಬಹಳ ಹೆಮ್ಮೆ ಪಟ್ಟುಕೊಂಡು ಇನ್ನೊಬ್ಬರಿಗೆ ಹೇಳಬೇಕು ಅಂತಾದ್ರೆ ಅದಕ್ಕೆ ಒಳ್ಳೆಯ ಉದಾಹರಣೆ ಅದು ಕಾಂತಾರ. ಬರೀ ನಮ್ಮ ಸಂಪ್ರದಾಯವನ್ನು ಎತ್ತಿ ಹಿಡಿದದ್ದು ಮಾತ್ರ ಅಲ್ಲ, ನಮ್ಮ ದೈವಗಳ ಶಕ್ತಿ ಏನು, ಅವುಗಳು ಒಲಿದ್ರೆ ವಿಶ್ವದ ಯಾವ ಮೂಲೆಯಲ್ಲೂ ಕೂಡ ನಾವು ಯಾವ ಸಾಧನೆಯನ್ನ ಕೂಡ ಮಾಡಬಹುದು ಅನ್ನುವಂತ ಅಭಯವನ್ನ ಕೊಟ್ಟಂತಹ ಒಂದು ಸಿನಿಮಾ ಕಾಂತಾರ. ರಿಷಬ್ ಶೆಟ್ಟಿಯನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದೀವಿ. ಅದೇ ರೀತಿ ತುಳು ಸಿನಿಮಾ ರಂಗದ ಬಾರಿ ಪುಗಾರ್ಥದ ಕಲಾವಿದರು, ನಾಯಕ ನಟ, ನಮ್ಮ ಮಾತನ್ನೆಲ್ಲ ಮೋಕೆದ ಕಿಂಗ್ ಆಫ್ ಆಕ್ಷನ್ ತುಳುನಾಡು ಚಕ್ರವರ್ತಿ ಅರ್ಜುನ್ ಕಾಪಿಗಾಡ್ ಮೇರೆಗೆ ಮೋಕೆದ ಸ್ವಾಗತ. ಕಾಂತಾರ ಅಂಚನೆ ರಿಷಬ್ ಶೆಟ್ಟರ್ನ ಪ್ರತಿಯೊಂದು ಸಿನಿಮಾಗಳ ಅನ್ನೊಟ್ಟಿಗೆ ಬೆನ್ನೆಲುಬಾದು ಉಂಟುದು. ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಉಪ್ಪಡೆ, ನಟನೆ ಆದ ಉಪ್ಪಡೆ, ಪ್ರತಿಯೊಂದು ವಿಚಾರಗಳ ಕರೆಕೊರ್ಪುನಚ್ಚಿನ ಸನಿಲ್ ಗುರು ಎಂಗಳೊಟ್ಟಿಗೆಲ್ಲರೂ ವೇದಿಕೆಗೆ ದಯಮಂತದ ಬರೋದು ವಿನಂತಿನ ಮಂತದ್ದಲ್ಲ. ಜೋರಿನ ಕೈತಾಡಿದೊಟ್ಟಿಗೆ ನಮ್ಮ ರಿಷಬ್ ಶೆಟ್ಟರ್ನ ಈ ವೇದಿಕೆಗೆ ಆತ್ಮೀಯವಾದ ಮೋಕೆಡೆ ಎದುಕೊಂಡೊಂದಲ್ಲ ಒಟ್ಟಿಗೆ ಒಂಜಿ ಕಿನ್ನಿ ಪಿಲಿನ ಸ್ಟೇಜ್ಗೆ ಎತ್ತೊಂದಿಲ್ಲ. ಈ ವೇದಿಕೆ ನಿಮಿತ್ತ ಒಂಜಿ ಕಿನ್ನಿ ಪಿಲಿಂದ ಎತ್ತೊಂದಿಲ್ಲ. ದಾಯಗೆಂದು ಪನ್ನಾಗ ಮಲ್ಲ ಪಿಲಿ ನಮ್ಮೊಟ್ಟಿಗುಳ್ಳರು ಆ ಪಿಲಿ ಇತ್ತಿನ ಹಿಡಿದ ಹತ್ರ ಕುಡ್ಲಾಡು ಪ್ರತಿಯೊಂದು ವಿಚಾರ ಬಾರಿ ಪೊಲ್ಲು ನಡ್ತೊಂದು ಪೋಂದುಂಡು. ಅವನ್ ದುಂಬು ಕೊನೆಯರೆ ವೇದಾಂತ ಮುಲ್ಪ ನಮ್ಮೊಟ್ಟಿಗೆ ವೇದಿಕೆ ಉಳ್ಳರು. ನಮ್ಮ ಶಾಸಕರ ನಮಗೆ ಅರೆಗೊರ ಜೋರ್ದ ಕೈತಾಟಿ ಬರಡು ಈ ವೇದಿಕೆ ನನಾತ್ ಮಲಮಲ್ಲ ವೇದಿಕೆ ಅರೆ ಕೊರಡೊಂದೆಗಳು ಈ ಮೂಲಕ ಕೇನೊಂದಿಲ್ಲ. ನಮ್ಮ ತಂಡಗ ಸುರುಕೊಂಜಿ ಮಾನಾದಿಗೆ ಮನ್ಪುಗ ವೇದಿಕೆ ಡುಪ್ಪುನಂಚಿನ ಪುರ್ಲುದ ತಂಡಗ ವೇದಿಕೆ ನಮ್ಮ ಒಂಜಿ ಮಾನಾದಿಗೆ ಮಂತ ದಕ್ಲೆಗೆ ನಮ್ಮ ಗೌರವವನ್ನು ಸೂಚಿಸುವ ನಂಚಿನ ಪುರ್ತು ನೆಂಪದ ಕಾಣಿಕೆಯನ್ನು ಕೊರ್ಪುನಂಚಿನ ಪುರ್ತು ಮುಳಿಯುತ್ತದ ತಂಡಗೆ ಮಾನಾದಿಗೆನ ಸಲ್ಲಿಕೆ ಮಲ್ತೊಂದಲ್ಲ. ನವನೀತ ಅಣ್ಣ ಈ ಕಡೆ ಉಲ್ಲೇಖ ಮಲ್ತೇನೆ ಮೇಕಲಿಗೆ ಚೀಟಿಡ್ ಬಾರಿ ಅದೃಷ್ಟ ಅಂದ್. ಯಾಕಂದ್ರೆ ರಿಷಬ್ ಅಣ್ಣ ವೇದಿಕೆಯಲ್ಲಿ ಇರುವಾಗ ಅವರ ಕೈಯಲ್ಲಿ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸುವಂತ ಭಾಗ್ಯ ಭಾಗವಹಿಸುವಂತಹ 15 ತಂಡಗಳ ಪೈಕಿ ಸಿಕ್ಕಿದ್ದು ಮುಳಿಹಿತ್ತು ತಂಡಕ್ಕೆ. ಅದಕ್ಕಾಗಿ ಅದರ ಪ್ರಮುಖರಿಗೆ ವೇದಿಕೆಯಲ್ಲಿ ಶಾಲಿನ ಗೌರವದೊಂದಿಗೆ ನಾವು ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಒಂಜೊಂಜೆ ಬಲಿ ಬಲೆ ಅಲ್ತಿರ್ದು ಸ್ಟಾರ್ಟ್ ಮಾಡ್ತಾರೆ ಬಲೆ 1 by 1 ಬಲೆ 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 ಮ್ಯಾಂಗ್ಳೂರ್ ಫ್ರೆಂಡ್ಸ್ ಟೈಗರ್ಸ್ ಮುಳುಬಿತ್ಲು ಈ ತಂಡಕ್ಕೆ ಕೊಡೋರ ಜೋಡ್ದು ತಾಟಿ ತಂಡದ ವ್ಯವಸ್ಥಾಪಕ ಮಕ್ಕಳಿಗೆ ಜೋಡ್ದು ತಾಟಿ ತಂಡನ ಮುಂದುವರೆಸ ಒಂದು 5 ನಂಚಿನ ಮಕ್ಕಳಿಗೆ ಪೂರ್ವವಾಗಿ ಅಭಿನಂದನೆ ಸಲ್ಲಿಸ ಒಂದು ಈ ಪುರ್ತುಡು ಈ ಕೂಟಕ್ಕೆ ಬದದು ಈ ವೇದಿಕೆಗೆ ಪುರ್ಲುಂಗು ಜಿಂಜಾಯನ ಏಕನಿಗಳಿಗೆ ಸ್ಮರಣಿಕೆಯನ್ನು ಕೊರ್ಪುನ ಮುಖಾಂತರ ಎಂಕಲ್ನ ಅಭಿನಂದನೆ ಕೃತಜ್ಞತೆ ಸಲ್ಲಿಸ ಒಂದಿಲ್ಲ ಐತ ಒಟ್ಟಿಗೆ ನಿಖಿಲೊಂಜಿ ಬಾರಿ ಮಲ್ಲ ಅದೃಷ್ಟದ ತಂಡ ಅಂತ ಬನ್ನಲಿ ದಯಗಂದ್ ಬನಗ ವೇದಿಕೆ ನಮ್ಮೊಟ್ಟಿಗೆ ನಮ್ಮ ಪೆರ್ಮೆದ ರಿಷಬ್ ಶೆಟ್ಟರ್ಲಲ್ಲಿ ಎಂಚು ಬನ್ನಿ ಶಾಲು ಸ್ವೀಕಾರ ಮಂತಿನ ಕ್ಲಿಂಚಿ ಬತ್ತಂತಲೆ ಸನ್ಮಾನ್ಯ ಸಂಸದರ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಮೆರ್ನವಂಜಿ ಮಾರ್ಗದರ್ಶನ ಐತ ಒಟ್ಟಿಗೆ ನಮ್ಮ ನಾಯಕರು ನಮ್ಮ ಶಾಸಕರು ಶ್ರೀಯುತ ವೇದವ್ಯಾಸ್ ಕಾಮತ್ ಮೆರ್ನವಂಜಿ ನೇತೃತ್ವಡು ಗಿರಿಧರ ಅಣ್ಣನ ಒಂಜಿ ಬಿರಿ ಸಹಾಯ ಐತ ಒಟ್ಟಿಗೆ ದಿವಾಕರ್ ಪಾಂಡೇಶ್ವರ್ ಮೆರ್ನವಂಜಿ ಸಹಕಾರದ ಒಟ್ಟಿಗೆ ಐತ ಒಂಜಿ ಮಲ್ಲಕೂಟ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ನೆತ್ತ ಪ್ರತಿಯೊಂಜಿ ಸದಸ್ಯರನ್ನ ಒಂಜಿ ಬೆಂಡಿಡದವರ ಈತು ಮಲ್ಲ ಈತು ಪುರ್ಲುದ ಈತು ಪುಗರ್ತದ ಒಂಜಿ ಕಾರ್ಯಕ್ರಮ ಕುಡ್ಲದ ಪಿಲಿ ಪರ್ಬ ನಡತೊಂದುಂಡು. ಒಂಜಿ ಗ್ರೂಪ್ ಫೋಟೋ ದಯವಿಟ್ಟು ಮಾತಾಡಲ ಒಂಜಿ ಗ್ರೂಪ್ ಫೋಟೋ ಕೊಂತಲೆ ಗ್ರೂಪ್ ಫೋಟೋ ಓಕೆ ಗ್ರೂಪ್ ಫೋಟೋ ಮ್ಯಾಂಗ್ಳೂರ್ ಫ್ರೆಂಡ್ಸ್ ಟೈಗರ್ ಮುಳುಹಿತ್ಲು ಇಡೀ ತಂಡಗೆ ಮಾನಾದಿಗೆ ಸಲ್ಲಿಕೆ ಮಲ್ತಾಂಡು ನನ್ನ ಒಂದು ವಿಶೇಷವಾದ ಚಿತ್ತಿನ ನೆಂಪುದ ಕಾಣಿಕೆನ ತಂಡದ ಮುಖ್ಯಸ್ಥರೇ ಕೋರೊಂದುಲರು ಐದೊಟ್ಟಿಗೆ ತಮ್ಮ ಲಕ್ಷ್ಮಣ ಮೇರೆ ಬರೆತಿನ ಚಿತ್ತಿನ ಬೆಳ್ಳಿ ತೆರೆಯ ಸುವರ್ಣಯಾನ ಬನ್ಪನ ಚಿತ್ತಿನ ಪುಸ್ತಕನ ನೆಂಪುದ ಕಾಣಿಕೆ ಅದು ವೇದಿಕೆ ಹಸ್ತಾಂತರ ಮಲ್ಪನ ಚಿತ್ತಿನ ಹೊರತು
ರಿಷಬ್ ಶೆಟ್ರನ ಅಮೃತ ಹಸ್ತ ಈ ತಂಡಕ್ಕೆ ವಿಶೇಷ ಬ್ಯಾನಂಚಿತನ ನೆಂಪದ ಕಾಣಿಕೆ ತುಳುನಾಡದ ಸಂಸ್ಕೃತಿನ ಒಂಜಿ ಬೊರ್ಲುದ ಸಿನಿಮಾದ ಹೊರಟು ದಿಗ್ದಿಗಂತಡ್ ಮಾತೆರ್ಲ ನಮ್ಮ ಕುಡ್ಲದಂಚಿ ನಮ್ಮ ತುಳುನಾಡದಂಚಿ ವಿಶ್ವಡತ್ತಿನ ಮಾತೆರ್ಲ ಕುಡ್ಲದಂಚಿ ಗಲ್ಕದ್ ನೆಲ್ಕದ್ ತೂಪಿಲೆಕ್ಕ ಮಲ್ದಿನ ಅಂಚಿನ ಒಂದು ಪೆರ್ಮೆದ ಅಣ್ಣೆ ರಿಷಬ್ ಶೆಟ್ರ್ ನಮ್ಮೊಟ್ಟಿಗೆ ನಿಂತ ಈ ಕಾರ್ಯಕ್ರಮ ಉಪ್ಪುನಬೆ ನಂಗೆ ಮಾತೆರಿಗ್ಲ ಪೆರ್ಮೆ ಎಂದು ಪನ್ಪನ ಪಾತೆರದ ಒಟ್ಟಿಗೆ ಅರ್ನ ಕೇಳಿದ ಮಾನದಿಗೆ ತನ್ನ ಚೆತ್ತಿನ ಮುಳಿ ಇದ್ದು ತಂಡಗೆ ಸೊಲ್ಮೆಲು ಅಭಿನಂದನೆಗಳು ಖಾಲಿ ಇದೇ ಹೇಳುದಕ್ಕೂ ಮಾತ್ರ ತಿರುಗುತ್ತು ಇನ್ನತ್ತು ಈ ಊರು ಬಿಡ್ತು ಪೋಯಿನಕುಲು ಈ ಪಿರಾ ಊರುಗು ಬತ್ತು ದಾಖಲಾಕಲ ಕುಟುಂಬದ ವೇದಿಕೆ ಹಿಡಿದು ವಿರಮಿಸೋಡು ಬುಳಿಯಿತ್ತು ತಂಡದಕ್ಕಲು ವೇದಿಕೆ ಹಿಡಿದು ವಿರಮಿಸಲಿ ಅಂಚೆ ನಮ್ಮ ಗಣ್ಯರು ಮಾತೆರ್ಲ ಉಂಟೋಡು ಸ್ಟೇಜ್ ಮುಳಿಹಿತ್ಲು ತಂಡದ ಮಾತೆರ್ಲ ವೇದಿಕೆ ಹಿಡಿದು ವಿರಮಿಸೋಡು ಸೊಲ್ಮೇಲು ಅಂಚನೆ ಹೆಮ್ಮೇಳ ವಾದಕ್ಕೆ ನಮ್ಮೊಟ್ಟುಗೊಳ್ಳರು ನಿಕ್ಲಿಗ್ಲ ಸೊಲ್ಮೇಲ ಧನ್ಯವಾದನ ಸಲ್ಲಿಕೆ ಮಾಡ್ತೊಂದಿಲ್ಲ ಮಾತೆರ್ಲ ಕಾದು ಕೂತಿನ ಅಂಚಿನ ಪೊರ್ತುಂದುವೆ ಆ ಅಂಚಾದ ಆ ಪೊರ್ತು ನನ್ನ ದುಂಬುಕೊನ ಒಂದೆ ನೀವೆಲ್ಲರೂ ಬಹಳ ಹೊತ್ತಿಂದ ಕಾದು ಕುಳಿತಿದ್ದೀರಾ ನಮ್ಮ ವೇದಿಕೆಗೆ ಪ್ರತಿ ಸಾರಿ ಇವರು ಬರ್ತಾರೆ ಅದು ಯಾಕೆ ಅಂತ ಹೇಳಿದ್ರೆ ಬಹುಶಃ ಇದು ನೀವು ನಿಮ್ಮ ಮಣ್ಣಿನ ಮೇಲೆ ನಿಮ್ಮ ಸಂಪ್ರದಾಯದ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ ಇವತ್ತು ಬಿಡುವಿಲ್ಲದ ವೇಳಾಪಟ್ಟಿ ಇನ್ನೊಂದು ಮತ್ತೊಂದು ದೊಡ್ಡ ದಾಖಲೆ ಸೃಷ್ಟಿ ಆಗ್ತಾ ಇದೆ ನನ್ನ ಒಂತ ದಿನ ಕೂಡ ಮಲ್ಲ ದಾಖಲೆ ಬರೆಯ ತಯಾರಾದಲ್ಲೇರು ಐಕನಿಗೆಲ್ಲ ಮಾತಿನೆಲ್ಲ ಸಾಕಾರ ಉಣ್ಣೊಂದಿಗೆ ಎನ್ನುವನಿಗೆಲ್ಲ ಜೋರ್ದ ಕೈ ತಾಟಿ ಬರೋಡು ಎರಡು ಮಾತು ಈ ವೇದಿಕೆಯಲ್ಲಿ ತಾವು ಆಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಶಬಣ. ಎಲ್ಲರಿಗೂ ನಮಸ್ಕಾರ. ದಸರಾದ ಶುಭಾಶಯಗಳು, ಪಿಲಿ ಪರ್ಬದ ಶುಭಾಶಯ. ಇದು ಯಾವ ಕಡೆ ತಿರುಗಿ ಮಾತಾಡೋದು ಅಂತ ಗೊತ್ತಾಗಲ್ಲ ಈಗ. ಥ್ಯಾಂಕ್ ಯು. ಕಳೆದ ವರ್ಷ ಇಷ್ಟೊತ್ತಿಗೆ ಕಾಂತಾರ ರಿಲೀಸ್ ಆಗಿ ನಮ್ಮ ಸಕ್ಸಸ್ ರೂಟನ್ನು ಕೂಡ ನಾವು ಶುರು ಮಾಡಿದ್ದು ಮಂಗಳೂರಿಂದ. ಇದೇ ದಸರಾ, ಇದೇ ಒಂದು ಪಿಲಿನಲಿಕೆ, ಪಿಲಿ ಪರ್ಬ ಈ ಎಲ್ಲ ಕಾರ್ಯಕ್ರಮದ ಮುಖಾಂತರ. ಆವತ್ತು ಯಾರಿಗೂ ಗೊತ್ತೇ ಇರಲಿಲ್ಲ ನಮಗೆ, ಅಂದರೆ ನಾವು ಮಾಡಿದಂಥ ಒಂದು ಸಣ್ಣ ಅದನ್ನು ದೈವಕ್ಕೆ ಕೊಟ್ಟ ಸೇವೆ ಅಂತಲೇ ಅಂದ್ಕೊಳ್ತೀವಿ ಯಾವತ್ತು. ಅದು ಇಲ್ಲಿವರೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಅಥವಾ ನಮ್ಮ ಈ ಇಡೀ ಅವಿಭಾಜ್ಯ ದಕ್ಷಿಣ ಕನ್ನಡದ ಕಲ್ಚರನ್ನು, ನಮ್ಮ ಸಂಸ್ಕೃತಿಯನ್ನು ಹೇಳೋಕೆ ಹೊರಟಂಥ ಒಂದು ಪ್ರಯತ್ನ ಅದು ವಿಶ್ವದಾದ್ಯಂತ ಹೋಗುತ್ತೆ ಅನ್ನುವಂಥ ಕಲ್ಪನೆ ಖಂಡಿತವಾಗ್ಲೂ ನನಗೆ ಇರಲಿಲ್ಲ. ಅದಕ್ಕೆ ಯಾವತ್ತೂ ಹೇಳ್ತೀನಿ, ಆ ಸಿನಿಮಾನ ನಾವು ಮಾಡಿದ್ದಲ್ಲ, ಅದ್ರ ಪಾಡಿಗೆ ಅದು ಆಗಿದ್ದು. ಏನಾದರೂ ಮಾಡಿದ್ದಿದ್ರೆ, ಅಲ್ಲಿವರೆಗೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಆ ದೇವರುಗಳ ಆಶೀರ್ವಾದದಿಂದ ಅಂತ ಅಂದ್ಕೊಳ್ತೀನಿ ನಾನು. ಯಾವುದೇ ಕೆಲಸ ಮಾಡಿದಾಗ ಅದು ಸಾರ್ಥಕತೆ ಯಾವಾಗ ಅನಿಸುತ್ತೆ, ನಮಗೆ ಖುಷಿ ಯಾವಾಗ ಆಗುತ್ತೆ ಅಂತಂತಂದರೆ, ನಾನು ಮೊನ್ನೆ US ಹೋದಾಗ ಅಲ್ಲಿನ ಒಬ್ಬರು ಸೆನೆಟ್ ಇದ್ದರು, ಅವರು ಹೇಳ್ತಾ ಇದ್ರಲ್ಲಿ ಅವರ ಊರಲ್ಲೂ ಕೂಡ ಇಂತಹ ಇಶ್ಯೂಸ್ಗಳಿದೆ, ನಮ್ಮಲ್ಲೂ ಕೂಡ ಇರುವಂಥ ವಿಚಾರಗಳನ್ನೇ ಹೇಳಿದ್ದೀರ ಅಂತ ಎಲ್ಲ ಹೇಳ್ತಾ ಇದ್ರು ನನಗೆ. ಕಾಂತಾರ ಯಾವುದೋ ನಮ್ಮ ಊರಿನ ಒಂದು ವಿಚಾರದ ಕತೆ ಅಂತ, ಪ್ರಪಂಚದಾದ್ಯಂತ ಇರುವಂತಹ ಒಂದು ನಂಬಿಕೆ ಕತೆ. ಜೊತೆಗೆ ಆ ಸಿನಿಮಾ ಎಲ್ಲುವರೆಗೆ ತೊಗೊಂಡು ಹೋಯ್ತು ಅಂತಂದರೆ, ಅಮೇರಿಕದ ಒಂದು ಜಾಗದಲ್ಲಿ ಪಂಜುರ್ಲಿ ದೈವದ ಮೊಗ ಇಟ್ಟಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿಯಾಗಿತ್ತು. ಸೊ ಅದಕ್ಕೆ ನಮ್ಮ ದೇವರುಗಳ ಮೇಲೆ ನಂಬಿಕೆ ಇರಬೇಕು, ನಾವು ಆರಾಧನೆ ಮಾಡಬೇಕು. ಆ ದೈವ ಆಶೀರ್ವಾದ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾನೇ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇಲ್ಲಿವರೆಗೆ ಕರ್ಕೊಂಡು ಹೋಗಿದೆ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮತ್ತೆ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡುವಂಥ ಪ್ರಯತ್ನ, ಕೆಲಸಗಳನ್ನು ಮಾಡ್ತಾನೆ ಹೋಗ್ತೀವಿ. ಮತ್ತೆ ನಿಮಗೆ ಸಿಗ್ತಾನೆ ಹೋಗ್ತೀವಿ. ಆಮೇಲೆ ಇಲ್ಲಿ ಅವ್ರು ಹೇಳಿದ್ರು, ನೀವೊಂದು 2 ಸ್ಟೆಪ್ ಹಾಕಬೇಕಂತ. ನನಗೆ ದೇವರ ಹುಲಿ ವೇಷ ಕುಣಿಲಿಕ್ಕೆ ಬರೋದಿಲ್ಲ ನನಗೆ. ಅದಕ್ಕೆ ಅರ್ಜುನ್ ಇದ್ದಾರೆ, ನಮ್ಮ ತುಳುನಾಡ ಚಕ್ರವರ್ತಿ. ಸೊ ಅರ್ಜುನ್ ಚೆನ್ನಾಗಿ ಕುಣಿತಾರೆ, ನನ್ನ ಬದಲಿಗೆ ಸೇರಿಸಿ ಅವರು ಇವತ್ತು ಕುಣಿತಾರೆ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಹಲೋ. ಹಾಗೆ ರಿಷಬ್ ಶೆಟ್ರೆ, ಮಂಗಳೂರಿಗೆ ಬಂದಿದ್ದೀರಿ. ಮಂಗಳೂರಿನ ಎಲ್ಲ ಜನತೆ ಹತ್ರ ಕುಡ್ಲರ ಜನಕಡಕ್ಕೆ ನಂಚಿನ ವಿಶೇಷವೈನಂಚಿನ ಎನ್ನ ಪ್ರಾರ್ಥನೆ ನಮ್ಮ ಮಿತ್ತ ಮೋಕೆರಿದು ತುಳುನಾಡದ ಈ ಸಂಸ್ಕೃತಿ ಮಿತ್ತ ಮೋಕೆರಿದು ಈ ಒಂಜಿ ಪಿಲಿ ಪರ್ಬದ ಕಾರ್ಯಕ್ರಮಕ್ಕೆ ಎನ್ನ ಆತ್ಮೀಯ ಮಿತ್ರರಂಚಿನ ರಿಷಬ್ ಶೆಟ್ಟಿ ಬೈದರೆ ಕುಡಲಾರೆಗೆ ಜೋರ್ದಾರ್ ತಾಟಿ ಬಿಟ್ಟದು ಎಂಕುಲು ಧನ್ಯವಾದ ಪನಕ ಅರೆಗೆ ಎಂಕಲ್ನ ಒಂಜಿ ಪಾತ್ರೆಡಿ ಅನ್ ಪನೊಂದಂಡ ನನ್ನ ಬರ್ಪುನ ಡಿಸೆಂಬರ್ ಕಾಂತಾರದ ಲೆಕ್ಕನೆ ನನೊಂಜಿ ಬಾರಿ ಬಹಳ ಯಶಸ್ವಿ ನಂಚಿನ ಸಿನಿಮಾ ಕೊಡುಗೆ ಕೊರರು ಅರೆಗೆ ನಮ್ಮ ತುಳುನಾಡದ ಶಕ್ತಿ ಅರ್ನ ಅರೆಗೆ ನಮ್ಮ ಸಂಪೂರ್ಣವಾದ ಸಹಕಾರ ಕೊರಕ ಅಂದು ಯಾನು ನಿಕ್ಲಡಕ್ಕೇನೊಂದಿಲ್ಲ ಎಂಗ್ಲ ಈ ಕಾರ್ಯಕ್ರಮಕ್ಕೆ ಬತ್ತಿನಕ್ಕೆ ನಿಮಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.
ಇಂಥ ಅದ್ಭುತ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಕ್ಕೆ ನಾನು ಕರೆದಿದ್ದಕ್ಕೆ ವೇದವಾಸಿ ಕಾಮತ್ರ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಅದ್ರ ಜೊತೆಗೆ ಸೇರ್ಕೊಂಡಂಥ ಇಡೀ ತಂಡ ಎಲ್ಲ ಹಿರಿಯರಿದ್ದಾರಲ್ಲಿ. ಸೊ ಟಿ ವಿಗಳಲ್ಲೆಲ್ಲ ನೋಡ್ತಾ ಇರ್ತೀನಿ ನಾನು ನಿಮ್ಮೆಲ್ಲರ ಮಾತುಗಳನ್ನು, ಇದ್ರ ಬಗ್ಗೆ ಸಂಬಂಧಪಟ್ಟಿರುವಂಥ ವಿಚಾರಗಳ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹುಲಿವೇಶದ ತಂಡದವರಿಗೆ ನನ್ನ ಅಭಿನಂದನೆ. ಯಾರೋ ಒಬ್ರು ಗೆಲ್ಬೋದು, ಇಬ್ರು ಗೆಲ್ಬೋದು, ಆದರೆ ಪಾರ್ಟಿಸಿಪೇಟ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ರಮದ ಯಶಸ್ಸು ಸಲ್ಲಬೇಕು. ಹಾಗಾಗಿ ನಿಮ್ಮೆಲ್ಲರಿಗೂ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು. ಧನ್ಯವಾದಗಳು ರಿಷಬ್ ಶೆಟ್ಟಿ ಅವರಿಗೆ. ಒಂದು ಸಣ್ಣ ಕೆಲಸವನ್ನ ನಾವು ಮಾಡಿದ್ರೆ ಬಹಳ ಅದು ನಾವು ಕೊಟ್ಟಂತಹ ದೊಡ್ಡ ಅಭಿಮಾನ ಆಗಿರ್ಬೋದು ಇವ್ರ ಮೇಲೆ. ಎಲ್ಲರೂ ಒಂದು ಸ್ವಲ್ಪ ಎದ್ದು ನಿಂತು ಚಪ್ಪಾಳೆನ ತಟ್ಟೋಣ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಈ ಯಶಸ್ಸಿನ ಖುಷಿಯನ್ನ ಹಂಚ್ಕೊಂಡಿದ್ದೀವಿ. ಆ ಯಶಸ್ಸಿಗೆ ಕಾರಣ ಇವರು ನೀಡಿದಂತಹ ನಿರ್ಧಾರ. ಹಾಗಾಗಿ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಇವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿಗಾಗಿ ಮೊದಲು, ಅದಾದ ನಂತರ ಕಾಂತಾರದಂತಹ ಕೊಡುಗೆಗಾಗಿ ವೇದಿಕೆಗೆ ನಮ್ಮ ತಂಡವನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ತಂಡದ ಸದಸ್ಯರು ವೇದಿಕೆಗೆ ಆಗಮಿಸಬೇಕು. ಕೌಂಟ್ ಕೊರ್ಪೆ ಐತೋಟಿಗೆ ತಾಟಿ ಬಟ್ಲೆ ರೆಡಿ 1 2 3 ಮಾತಾಡೋಂಜಿ ಜೋರಾಯಿನ ಚಿತ್ತನ ಕೈತಾಟಿ ನಮ್ಮ ಮೌಖ್ಯದ ರಿಷಬ್ ಶೆಟ್ರಿಗೆ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಲ್ಲಿಕೆ ಮಾಡ್ತಾ